ಮಂಗಳೂರು ನಗರ ಸ್ವಚ್ಛ ನಗರ ಎಂಬುದಕ್ಕೆ ಹಲವು ಬಾರಿ ಪ್ರಶಸ್ತಿಗಳನ್ನು ಪಡೆದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಹೆಸರಿಗೆ ಚ್ಯುತಿ ಬಂದಿದೆ. ಕಸ ವಿಲೇವಾರಿಯ ನಿರ್ವಹಣೆ ನಗರದಲ್ಲಿ ಸಮರ್ಪಕವಾಗಿ ಆಗಿಲ್ಲ ಎಂದು ಮಾಜಿ ಶಾಸಕ ಜಿಆರ್ ಲೋಬೋ ಆರೋಪಿಸಿದ್ದಾರೆ. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸುಮಾರು 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಸವನ್ನು ವಿಲೇವಾರಿಗೆ ಬಳಸಲು ಪಾಲಿಕೆ ಮುಂದಾಗಿದೆ. ಪಾಲಿಕೆ 38 ಕೋಟಿ ರೂಪಾಯಿ ಕಸ ವಿಲೇವಾರಿ ವಾಹನವನ್ನು ಖರೀದಿಸಿ ವಾಹನ ನಿರ್ವಹಣೆ ಜವಾಬ್ದಾರಿಯನ್ನು ಹೊರಗುತ್ತಿಗೆ ನೀಡಲು ಮುಂದಾಗಿದೆ. ಆದರೆ ರಾಮಕೃಷ್ಣ ಮಠ ಕಸದ ವಿಲೇವಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸುವೆ ಎಂದು ಸ್ಥಳೀಯ ಸಂಸ್ಥೆ ಮುಂದೆ ಬಂದಿದೆ. ಆದರೆ ರಾಮಕೃಷ್ಣ ಮಠದವರಿಗೆ ನಿರ್ವಹಣೆಯ ಜವಾಬ್ದಾರಿ ನೀಡಲು ಬಿಜೆಪಿಯವರಿಗೆ ಆಸಕ್ತಿ ತೋರುತ್ತಿಲ್ಲ. ಪಾಲಿಕೆಯಲ್ಲಿ ಸ್ವಾರ್ಥ ಭಾವನೆ ತಾಂಡವಾಡುತ್ತಿದೆ. ಈ ವಿಷಯವನ್ನ ಮುಂದಿನ ದಿನಗಳಲ್ಲಿ ಗಂಭೀರವಾಗಿ ಪರಿಗಣಿಸಲಾಗುವುದೆಂದು ಮಾಜಿ ಶಾಸಕ ಜಿಆರ್ ಲೋಬೋ ಹೇಳಿದರು. ಘನತ್ಯಾಜ್ಯ ನಿರ್ವಹಣೆ ಇವತ್ತು ಎಲ್ಲರಿಗೂ ಬಹಳ ಪ್ರಮುಖವಾಗಿ ಬೇಕಾಗಿರುವಂತ ವಿಚಾರ, ಪ್ರತಿಯೊಬ್ಬ ಜನರಿಗೂ ಕೂಡ ಬೇಕಾಗಿರುವಂತ ವಿಚಾರ. ಇವತ್ತು ನಗರ ಹಾಳಾಗಿ ಬಿಟ್ರೆ ಎಲ್ಲರ ಸ್ವಾಸ್ಥ್ಯ ಕೆಡ್ತದೆ, ನಮ್ಮ ಹೆಸರು ಕೂಡ ನಗರದ ಕೆಡ್ತದೆ. ಉತ್ತಮವಾದ ಇದು ನಗರ ಜನ ಸಹಕಾರ ಕೊಡುವಾಗ, ಸಂಸ್ಥೆ ಸಹಕಾರ ಕೊಡುವಾಗ ಅವರನ್ನು ಅದರ ಸಹಕಾರ ತೆಗೆದು ಬಿಟ್ಟು ನೀವು ಗುತ್ತಿಗೆ ಕೊಟ್ಟು ಬಿಟ್ಟು ನಿಮ್ಮ ಸ್ವಾರ್ಥವನ್ನು ಪೂರೈಸಲಿಕ್ಕೆ ಆಸಕ್ತಿ ವಹಿಸಿದ್ರೆ ಬಹುಶಃ ಕಾಂಗ್ರೆಸ್ ಪಕ್ಷ ಇದನ್ನು ಕಣ್ಣು ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದನ್ನು ನಾವು ಜನರ ಮುಂದೆ ಕೊಂಡೋಗ್ತೀವಿ. ಈ ವಿಷಯವನ್ನು ಜನರಿಗೆ ತಿಳಿಸ್ತೀವಿ. ಇದನ್ನು ನೀವು ಮಾಡುವ ಅನ್ಯಾಯ, ಭ್ರಷ್ಟಾಚಾರ, ಜನರ ಮೇಲೆ ಮಾಡುವಂತ ಹೊರೆ ಮತ್ತು ಇದರಲ್ಲಿ ಸ್ವಾರ್ಥ ಎಲ್ಲವನ್ನು ನಾವು ಜನರ ಮುಂದೆ ಇಡ್ತೀವಿ. ಇಲ್ವೇ ನೀವು ಎಲ್ಲರಿಗೂ ಅವಕಾಶ ಕೊಡಿ, ಪಬ್ಲಿಕ್ ಡಿಬೇಟ್ ಆಗಲಿ, ಯಾವುದು ಒಳ್ಳೇದಂತ ಚೂಸ್ ಮಾಡಿ. ನಗರದ ಆಸಕ್ತಿ ಕೇವಲ ನಿಮ್ಗೆ ಮಾತ್ರ ಅಲ್ಲ, ನಮ್ಗೆ ಎಲ್ಲರಿಗೂ ನಗರದ ಆಸಕ್ತಿ ಇದೆ. ಅದು ಒಳ್ಳೇದಾಗ್ಬೇಕಂದ್ರೆ ನಮ್ಗೆಲ್ಲರಿಗೂ ಇದೆ. ಆದ್ರಿಂದ ನಾವೆಲ್ಲರೂ ಕೂಡ ಉತ್ತಮ ಆಗ್ಲಿಕ್ಕೆ ಒಳ್ಳೆ ಆಡಳಿತ ಕೊಡ್ತೀರಾ, ನಾವು ಕೈ ಜೋಡಿಸ್ತೀವಿ ನಿಮ್ಮ ಹತ್ರ. ಇದರಲ್ಲಿ ರಾಜಕೀಯ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವು ಕೈ ಜೋಡಿಸ್ತೀವಿ. ಆದ್ರೆ ನಿಮ್ಮ ಸ್ವಾರ್ಥವಕ್ಕೆ ನೀವು ಅದನ್ನು ಉಪಯೋಗಿಸ್ತೀರಾ, ನಾವು ಅದನ್ನು ಕಡಾಖಂಡಿತವಾಗಿ ವಿರೋಧಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಪಾಲಿಕೆಯ ಪ್ರತಿಪಕ್ಷದ ನಾಯಕ ಎಸಿ ವಿನಯರಾಜ್, ಮಾಜಿ ಉಪಮೇಯರ್ ಮೊಹಮ್ಮದ್ ಅಲಿ, ಪ್ರವೀಣ್ ಚಂದ್ರಾಳ್ವ, ಪ್ರಕಾಶ್ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು.